ನೋಡಿ ಮೇಲ್ಗಡೆ ನೀವು ತೆಂಗಿನಕಾಯಿ ಮತ್ತು ಏನು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಗಮ್ಮತ್ ಮಾಡಿಕೊಂಡಿದ್ದೀರಾ. ನಾರ್ಮಲ್ ಆಗಿ ನಾವು ಇದರ ಚರ್ಮುರಿಯಿಂದ ಅದೇ ರಾ ಆಗಿ ಅಂದರೆ ಈಗ ಏನು ಚರ್ಮುರಿ ಹಾಗೆ ತಿಂತೇವೆ. ಬಟ್ ಈ ಥರದ್ದು ಸ್ಪೆಷಲ್ ಆಗಿ ನಾವು ಮನೆಯಲ್ಲಿ ಮಾಡ್ಕೊಳ್ಬೋದು. ಪೊಟ್ಲಿ ರೆಸಿಪಿ ಪೊಟ್ಲಿ ಪೋವ ಹೇಳ್ತಾರೆ. ಪೊಟ್ಲಿ ಪೋವ ಹೇಳ್ತಾರೆ. ಅಂದರೆ ಇದು ಚುರುಮುರಿ ಅದು. ಓಕೆ, ಎಂತ ಮಾಡಬೇಕು ಫಸ್ಟಿಗೆ? ಇದಕ್ಕೆ ಫಸ್ಟ್ ನೀರು ಬೇಕು. ನೀರು ಬೇಕಾ? ಹೌದು. ಓಕೆ, ಅಂದರೆ ಈಗ ಅದರಲ್ಲಿ ನೀರಲ್ಲಿ ನೆನೆ ಹಾಕಲಿಕ್ಕೆ ಇದೆ. ಓಕೆ. ಮತ್ತು ಅದನ್ನು ಹಿಂಡಬೇಕು. ನಾರ್ಮಲ್ ಚರ್ಮುರಿ ಥರ ಅಲ್ಲ, ಸ್ಪೆಷಲ್ ಆಗಿ ಅದೇ 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 ಸ್ವಲ್ಪ ನೆನೆಬೇಕು. ಇದು ನೆನೆದ ನಂತರ ಓಕೆ, ಅದು ಸ್ವಲ್ಪ ನೆನೆಬೇಕಲ್ಲ? ನೆನೆಬೇಕು. ನಂತರ ಹಿಂಡಿ ತೆಗಿಬೇಕು. ಓಕೆ, ಸ್ವಲ್ಪ ನೆನೆಬೇಕು. ಒಂದು 2 ನಿಮಿಷ ನೆನೆಲಿಕ್ಕೆ ಟೈಮ್ ತಗೊಳ್ಳೋದು? ಇಲ್ಲ ಬೇಗ ಆಗ್ತದೆ. ಅಂದರೆ ಆ್ಯಕ್ಚುಲಿ ದಪ್ಪ ಚರ್ಮುರಿ ತಗೊಳ್ಬೇಕು. ದಪ್ಪ ಅಂದರೆ ಇಲ್ಲದೆ ಇನ್ನೊಂದು ಚರ್ಮುರಿ ಬರ್ತದೆ, ಅದು ಹೋಯ್ತು. ಅದು ತಂದರೆ ಇಂಥ ದಪ್ಪ ಚರ್ಮುರಿ ತಗೊಳ್ಬೇಕು. ಹೀಗೆ ಚರ್ಮುರಿ ತಗೊಳ್ಳುವಾಗ ಚೆನ್ನಾಗಿರೋದೆ ಸ್ವಲ್ಪ. ಹೌದು ದಪ್ಪ ನೆನೆಸುವಾಗ ಬೇರೆ ಆದರೆ ಬೇಗ ನೆಂದು ಹಾಳಾಗ್ತದೆ ಅದು. ಹೌದು, ಒಂದೇ ಥರ ಬೇಕು ಅಂತ ಇಲ್ಲ. ಇದು ನೋಡಿ, ಈ ರೀತಿ ದಪ್ಪ ಚರ್ಮುರಿ ಇದ್ರೇ ಈಸಿ ಆಗ್ತದೆ ಅಂತ. ಸ್ವಲ್ಪ ನೆನಿಬೇಕು. ನೋಡಿ ನೆನೆಯಲಿಲ್ಲ, ಸ್ವಲ್ಪ ಇನ್ನು ಸ್ವಲ್ಪ ಸಾಫ್ಟ್ ಆಗಿದೆ. ಸಾಫ್ಟ್ ಚರ್ಮುರಿಯಿಂದ ನಾರ್ಮಲ್ ಆಗಿ ಲಡ್ಡು ಎಲ್ಲ ಮಾಡ್ತಾರೆ ಗೊತ್ತಲ್ಲ? ಹೌದು, ಸ್ವೀಟ್ ಲಡ್ಡು. ಹೌದು, ಸ್ವಲ್ಪ ಗಟ್ಟಿ ಇರುತ್ತೆ. ಅಗಲಿಕ್ಕೆಲ್ಲ ಅಂದರೆ ಅದು ಬೆಲ್ಲದ ಪಾಕ ಮಾಡುವಾಗ ಸ್ವಲ್ಪ ಅದು ಕುರ್ಕುರಿ ಚರ್ಮುರಿಯನ್ನು ಹಾಕೋದು. ಇದು ಸಾಫ್ಟ್ ಸ್ವಲ್ಪ ಹಾಕಬೇಕು. ಇನ್ನು ಸ್ವಲ್ಪ ಸಾಫ್ಟ್ ಆಗಬೇಕು. ನೋಡಿ ಸಾಫ್ಟ್ ಆಗಲಿಲ್ಲ, ಸ್ವಲ್ಪ ಸಾಫ್ಟ್ ಹಾಕಬೇಕು. ಇದನ್ನು ಬೇರೆ ಏನಾದ್ರು ರೆಡಿ ಮಾಡ್ಲಿಕ್ಕೆ ಈಗ ನಾವು ಇದನ್ನು ಬಾಣಲೆ ಒಂದು ಕೊಟ್ಟರೆ ನಾವು ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಬೋದು. ಇದನ್ನು ಹೀಗೆ ಹಿಂಡಿ ಸರಿ ನೀರು ತೆಗೆಯೋದು. ಮನೆಯಲ್ಲೆಲ್ಲ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಅದು ಚರ್ಮುರಿ ತಗೊಳ್ಬೇಕಲ್ಲ? ಹೌದು, ಜನರಿದ್ದ ಪ್ರಕಾರ. ಹೇಗೆ ಜನರು ತುಂಬ ಇದ್ರೆ ತುಂಬ. ಇಬ್ಬರಿಗೆ ಮಾಡ್ತೀವಿ. ಹೌದು. ಓಕೆ, ಇದಂತೂ ರೆಡಿ. ಈಗ ನಮಗೆ ಒಂದು ಬಾಣಲೆ ಬೇಕು. ಗ್ಯಾಸ್ ಉಡಿಸ್ಕೊಳ್ಬೇಕಲ್ಲ? ಹೌದು. ಮನೆಯಲ್ಲೆಲ್ಲ ನೀವೇ ಅಡುಗೆ ಉಡಿಸೋದಲ್ಲ? ಅಡುಗೆ ಎಲ್ಲ ನೀವೇ ಮಾಡೋದಾ ಮನೆಯಲ್ಲಿ? ನಾನೇ ಮಾಡೋದಲ್ಲ. ಇದಕ್ಕೆ ಎಣ್ಣೆ ಆಯಿಲ್ ಬೇಕಲ್ಲ? ಆಯಿಲ್ ಅಂತ ಬಂದಾಗ ನಾವೆಲ್ಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಹೌದು, ಇನ್ಸು ಸ್ವಲ್ಪ ಹಾಕಬೇಕಂದ್ರೆ ಇದು. ಹೌದು, ಅಂದರೆ ಇದು ಫ್ರೈ ಮಾಡಬೇಕಲ್ಲ ಎಲ್ಲ. ಓಕೆ, ಸಾಕು. ಸ್ವಲ್ಪ ಜಾಸ್ತಿ ಆಯಿಲೇ ಬೇಕಾಗುತ್ತೆ. ಆಯಿಲ್ ಬೇಕು, ಅಂದರೆ ಇದು ಚರ್ಮುರಿ ಎಲ್ಲ ಬೇಗ ಎಳ್ದುಕೊಳ್ತೀವಿ. ಮತ್ತು ಡ್ರೈ ಆಗ್ತದೆ, ಅಷ್ಟು ಡ್ರೈ ಆಗಬಾರ್ದು ಅಂತ ಹೇಳಿ. ಮತ್ತು ಇದಕ್ಕೆ ನಾವೀಗ ಸ್ವಲ್ಪ ಆಯಿಲ್ ಕಾಯಬೇಕಲ್ಲ? ಸಾಸಿವೆ ಹಾಕಿದ್ದು ಕಾಯಿ ತರೋದು. ಈಗ ಸಾಸಿವೆ ಹಾಕೋದು. ಸಾಸಿವೆ ಸ್ವಲ್ಪ ಇದಾಗಲಿ, ಸಿಡಿಬೇಕಲ್ಲ? ಸಿಡಿಬೇಕು. ಚಟಪಟ ಅಂತ ಸೌಂಡ್ಗಳು ಬೇಕು. ಹೌದು, ಚಟ್ಪಟ್ ಕೈಗೆಲ್ಲ ಸ್ವಲ್ಪ ರಟ್ಟಬೇಕು. ಅದೇ ಖಂಡಿತ. ಹಾಗೆ ಓಕೆ. ಹೌದು, ಈಗ ಸಾಸಿವೆ ಇದು ಸಿಡಿದ ನಂತರ ಕಂಪ್ಲೀಟ್ ಸಿಡಿಬೇಕು. ಇದು ಅರ್ಧರ್ಧ ಸಾಸಿವೆಗಳು ಚೆನ್ನಾಗಿ ಸಿಡಿಬೇಕು. ಹೌದು. ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಬೇಕು. ಸ್ವಲ್ಪ ಜೀರಿಗೆ ಹಾಕೋದು. ಜೀರಿಗೆ ಹಾಕಿದ ನಂತರ ಸ್ವಲ್ಪ ಸ್ಲೋ ಮಾಡಿ. ಕರಿಬೇವು ಉಂಟಲ್ಲ, ಕೈಯಿಂದ ಹೀಗೆ ಮಾಡಿ. ಕೈಯಿಂದ ಈಗ ಮಾಡಿದರೆ ಪರಿಮಳ ಇದರಲ್ಲೇ ಇರ್ತದೆ ಅಂತೇಳಿ ನೀರಿದೆ ಇದು ಸ್ವಲ್ಪ. ಇದು ಬೆಳ್ಳುಳ್ಳಿ ಸ್ವಲ್ಪ ಹಾಕಬೇಕಾಗ್ತದೆ. ಬೆಳ್ಳುಳ್ಳಿ ಹೌದು, 5-6 ಬೆಳ್ಳುಳ್ಳಿ ಚೂರನ್ನು ಹಾಕೋದು. ಅದರ ನಂತರ ಈರುಳ್ಳಿ ಹಾಕೋದು. ಈರುಳ್ಳಿಯನ್ನು ಒಂದು ಈರುಳ್ಳಿ ಉಂಟಲ್ಲ? ಹೌದು, ಒಂದು ಈರುಳ್ಳಿಯನ್ನು ಹಾಕಿದ್ದಕ್ಕೆ ನೀವು ಮತ್ತೆ ಅದನ್ನು ಚಿಕ್ಕದಾಗಿ ಫೈನಾಗಿ ಕಟ್ ಮಾಡಿದರೆ ಚೆಂದ ಕಾಣ್ತದೆ. ಅದಕ್ಕೆ ಸ್ವಲ್ಪ ಫ್ರೈ ಮಾಡಬೇಕು, ಬಾಡಬೇಕಾದ್ರೆ ಸ್ವಲ್ಪ. ಯಾವಾಗಲೂ ಈರುಳ್ಳಿಗೆ ಫ್ರೈ ಅದು ಪರಿಮಳವೇ ಚೆಂದ ಅಲ್ಲ? ಹೌದು, ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡಿದಾಗ ಅದರ ಪರಿಮಳ ಒಳ್ಳೆ ಬರ್ತದೆ. ಮತ್ತು ಈರುಳ್ಳಿ ಬೇಗ ಫ್ರೈ ಆಗಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕಿದ ಸಮೇತ ಬೇಗ ಫ್ರೈ ಆಗ್ತದೆ. ಸಾಲ್ಟ್ ಹಾಕ್ತಾರೆ. ಹೌದು, ಬೇಗ ಆಗಲಿಕ್ಕೆ ನಾವು ಸಹ ಹಾಕುವ. ಬೇಕಿದ್ರೆ ಆಮೇಲೆ ಹಾಕೊಳ್ಬೋದಲ್ಲ? ಬೇಕಾದರೆ ಮತ್ತೆ ಹಾಕೋದು, ಸ್ವಲ್ಪ ಬೇಗ ಆಗ್ತದಲ್ಲ ಇದು ಸಾಲ್ಟ್ ಹಾಕಿದರೆ ಅಂಥೇಳಿ.
ಈರುಳ್ಳಿ ಚೆನ್ನಾಗಿ ಹಿಡ್ಕೊಳ್ತಾ ಇದೆ ನೋಡಿ ಉಪ್ಪಿನ ಅಂಶ. ಹೌದು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅದಕ್ಕೆ ರಾನೆಸ್ ಬರ್ತದೆ. ಈರುಳ್ಳಿ ಎಷ್ಟು ಫ್ರೈ ಆಗುತ್ತೆ ಅಷ್ಟು ಟೇಸ್ಟ್ ಜಾಸ್ತಿ ಬರ್ತದೆ. ಹೌದು, ಅದೇ ಟೈಮ್ ತಗೊಳ್ತದೆ ಸ್ವಲ್ಪ ಈರುಳ್ಳಿಗೆ. ಹೌದು, ಅಂದರೆ ಅದರಲ್ಲಿ ನೀರಿನ ಅಂಶ ಇರ್ತದಲ್ಲ, ಹಾಗಾಗಿ ಫ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ಆಗ್ತದೆ. ಕಲರ್ ಚೇಂಜ್ ಆಗಲಿಕ್ಕೆ ಬಂತು. ಆಲ್ಮೋಸ್ಟ್ ಸಾಕಲ್ಲ ಈಗ? ಹಾಂ, ಈಗ ಸಾಕು. ಈಗ ಇದಕ್ಕೆ ನಾವು ಟೊಮೆಟೊ ಹಾಕುವ. ಕೂಡ ಚಿಕ್ಕದಾಗಿ ಫೈನ್ ಕಟ್ ಮಾಡಿ, ಚಿಕ್ಕದಾಗಿ ಕಟ್ ಮಾಡಿ ಟೊಮೆಟೊ ಹಾಕು. ಒಂದು ಚಿಕ್ಕ ಟೊಮೆಟೊ ಸಾಕಲ್ಲ? ಹೌದು, ನಾವು ಕ್ವಾಂಟಿಟಿ ನೋಡಿ ಹಾಕೊಳ್ಳೋದು. ಹೌದು, ಇದು ನಾನು 1 ಗ್ಲಾಸ್ ತೊಗೊಂಡ್ರೆ ಸಣ್ಣ ಟೊಮೆಟೊ, ಸಣ್ಣ ಈರುಳ್ಳಿ, ಮತ್ತು ಇದು ಗ್ರೀನ್ ಚಿಲ್ಲಿ ಹಾಕಬೇಕು. ಒಂದು ಅಥವಾ 2 ಅಷ್ಟೇ, ಎಷ್ಟು ಖಾರ ಬೇಕು ಹಾಗೆ ಗ್ರೀನ್ ಚಿಲ್ಲಿ ಹಾಕೋದು. ಗ್ರೀನ್ ಚಿಲ್ಲಿ, ಕರಿಬೇವು 1 by 1 ಹಾಕ್ತಾ ಹೋಗೋದು. ಆದರೆ ಗ್ರೀನ್ ಚಿಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಇಲ್ಲದಿದ್ದರೆ ಸ್ವಲ್ಪ ಖಾರ ಸ್ವಲ್ಪ ಇನ್ನೂ ಜಾಸ್ತಿ ಬರುತ್ತೆ. ಆದರೆ ಅದರ ಟೇಸ್ಟ್ ಅದರಲ್ಲಿ ಬರಬೇಕು, ಗ್ರೀನ್ ಚಿಲ್ಲಿ ಖಾರದ ಟೇಸ್ಟ್ ಅಂತೇಳಿ ಸ್ವಲ್ಪ ಗ್ರೀನ್ ಚಿಲ್ಲಿ. ಮತ್ತು ಇದು ಮೆಣಸು ಸ್ವಲ್ಪ ಹಾಕಿದ್ದು, ಒಂದು ಆಲ್ರೆಡಿ ಗ್ರೀನ್ ಚಿಲ್ಲಿ ತುಂಬ ಖಾರ ಇದ್ದರೆ ಹೌದು, ಸ್ವಲ್ಪ ಹಾಕಿದರೆ ಆಯಿತು ಇದನ್ನೆಲ್ಲ. ಮತ್ತು ಸ್ವಲ್ಪ ಅರಿಶಿನ ಹಾಕೋದು. ಸ್ವಲ್ಪ ಸಕ್ಕರೆ ಹಾಕುವ. ಸ್ವಲ್ಪ ಸಕ್ಕರೆ ಹಾಕಬೇಕು. ಹೌದು, ಸ್ವಲ್ಪ ಸಕ್ಕರೆ ಹಾಕೋದು. ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಆದ ನಂತರ ಇದನ್ನು ಹಾಕೋದು. ಇದನ್ನು ಹೌದು, ಅರಿಶಿನ ಹಾಕಿದ ಕಲರ್ ಚೆನ್ನಾಗಿ ಬರ್ತದೆ. ಹೌದು, ಮತ್ತು ಕಲರ್ಫುಲ್ ಕಾಣ್ತದೆ ನೋಡಿ. ಟೊಮೆಟೊ, ಗ್ರೀನ್ ಚಿಲ್ಲೀಸ್ ಸ್ವಲ್ಪ ಇದು ಬಿಸಿ ಆದರೆ ಇದು ಹೀಗೆ ನೋಡಲಿಕ್ಕೆ ನಮಗೆ ಪಲಾವ್ ಚಿತ್ರಾನ್ನ ಥರ ಕಾಣ್ತದೆ. ಹಾಗೆ ಟೇಸ್ಟ್ ಬರುತ್ತಾ? ಹೇಗೆ? ಸೂಪರ್ ಟೇಸ್ಟ್ ಬರ್ತದೆ. ಇದಂದರೆ ಬ್ರೇಕ್ಫಾಸ್ಟಿಗೂ ಮಾಡ್ಬೋದು, ಈವ್ನಿಂಗ್ ಇಲ್ಲ ನಾರ್ಮಲ್ ಈಗ ಬ್ರೇಕ್ಫಾಸ್ಟಿಗೆ ಬೆಳಿಗ್ಗೆ ಕೂಡ ಮಾಡ್ಬೋದು ನೋಡಿ. ಈ ಥರ ಈಸಿಯಲ್ಲಿ ಮಾಡ್ಕೊಳ್ಬೋದು. ಹೌದು, ಈಸಿಯಲ್ಲಿ ಮಾಡ್ಕೊಳ್ಬೋದು. ಮತ್ತು ಇದಕ್ಕೆ ಫೈನಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದು. ಕೊತ್ತಂಬರಿ ಸೊಪ್ಪು ಹಾಕೋದು. ನೀವು ಅಲ್ಲಿ ಕಾಯಿ ತುರಿ ಕಾಣ್ತುಂಟು? ಹೌದು, ಮತ್ತು ಕಾಯಿ ತುರಿ ಮೇಲಿಂದ ಹಾಕೊಳ್ಳೋದಲ್ಲ? ಹೌದು ಹೌದು. ಸೇಮ್ ನಾವೇನು ಯಾವುದು ಉಪ್ಪಿಟ್ಟು ಈ ಥರ ಎಲ್ಲ ಮಾಡ್ತೇವಲ್ಲ ಅದೇ ಥರ ಪ್ರೊಸೀಜರ್ ಅಲ್ಲ? ಹೌದು, ಪ್ರೊಸೀಜರ್. ಇದು ರೆಡಿ ಆಯಿತು. ರೆಡಿಯಾ? ರಪ್ಪ ರೆಡಿ ಆಯ್ತಲ್ಲ? ಹೌದು. ಓಕೆ, ಆಫ್ ಮಾಡ್ಕೊಳ್ಳೋದಾ? ಹಾಂ, ಆಫ್ ಮಾಡಿ. ಎಸ್, ಇನ್ನು ಸರ್ವ್ ಮಾಡ್ಕೊಳ್ಳೋದಲ್ಲ? ಹೌದು. ಓಕೆ, ಸರ್ವ್ ಮಾಡ್ಕೊಳ್ಳೋದಲ್ಲ? ಹೌದು. ಈಗ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಎಲ್ಲ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪುಟ್ಲಿ ಪೋಹ ರೆಡಿ ಆಯಿತು. ಪುಟ್ಲಿ ಪೋಹ ರೆಡಿ ಅಲ್ಲ? ನೋಡಿ, ಮೇಲ್ಗಡೆ ನೀವು ತೆಂಗಿನಕಾಯಿ ಮತ್ತು ಏನು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಗಮ್ಮತ್ ಮಾಡಿಕೊಂಡಿದ್ದೀರಾ. ನಾರ್ಮಲ್ ಆಗಿ ನಾವು ಇದರ ಚರ್ಮುರಿಯಿಂದ ಅದೇ ರಾ ಆಗಿ ಅಂದರೆ ಈಗ ಏನು ಚರ್ಮುರಿ ಹಾಗೆ ತಿಂತೇವೆ. ಬಟ್ ಈ ಥರದ್ದು ಸ್ಪೆಷಲ್ ಆಗಿ ನಾವು ಮನೆಯಲ್ಲಿ ಮಾಡ್ಕೊಳ್ಬೋದು. ಇದು ಬೆಳಿಗ್ಗೆ ಸ್ನ್ಯಾಕ್ಸಿಗೆ ಕೂಡ ಒಳ್ಳೆ ಅಂತ ಹೇಳಿದ್ರ. ಟೇಸ್ಟ್ ಅಂತ ಹಾಗಾದ್ರೆ ಗಮ್ಮತ್ ಇರ್ಬೋದು. ಟೇಸ್ಟ್ ಮಾಡೋಲ್ಲ ಈಗ? ಟೇಸ್ಟ್ ನೋಡ. ಓಕೆ, ಶೋಭಾ ಮ್ಯಾಮ್ ಸಾಕಾಗಿರುವಂತಹ ಪುಟ್ಲಿ ಪೋಹ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಪೋಟ್ಲಿ ಪೋಹ ತಯಾರಿಸುವ ವಿಧಾನ: ಮೊದಲಿಗೆ 1 ಬೌಲ್ ಚುರುಮುರಿಗೆ ಮುಳುಗುವಷ್ಟು ನೀರು ಹಾಕಿ 2 ನಿಮಿಷ ನೆನೆಸಿ ಹಿಂಡಿ ತೆಗೆಯಿರಿ. ನಂತರ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಸಾಸಿವೆ, ಜೀರಿಗೆ ಸಿಡಿಸಿ, ಕರಿಬೇವು, ಹೆಚ್ಚಿದ ಬೆಳ್ಳುಳ್ಳಿ, ಈರುಳ್ಳಿಯನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ಆನಂತರ ಹೆಚ್ಚಿದ 1 ಟೊಮ್ಯಾಟೊ, ಹಸಿಮೆಣಸು, ಮೆಣಸಿನ ಪುಡಿ, ಅರಶಿನ ಪುಡಿ, ಚಿಟಕಿ ಸಕ್ಕರೆ ಹಾಕಿ ಹುರಿಯಿರಿ. ಟೊಮ್ಯಾಟೊ ಬೆಂದ ನಂತರ ನೆನೆಸಿದ ಚುರುಮುರಿ ಹಾಕಿ ಚೆನ್ನಾಗಿ ಬೆರೆಸುತ್ತಾ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೂ ತೆಂಗಿನ ತುರಿ ಉದುರಿಸಿ 1-2 ನಿಮಿಷ ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಪೋಟ್ಲಿ ಪೋಹ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.